ಹಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು. ಡಿಸಿ ಮನ್ನಾ ಜಮೀನನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಭೂ ವಂಚಿತರಿಗೆ ಹಸ್ತಾಂತರ ಮತ್ತು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಹೀಗೆ ಹಲವು ಬೇಡಿಕೆಗಳನ್ನು ಮುಂದುವರಿಸಿಕೊಂಡು ಜನವರಿ 27ರಂದು ಸುಳ್ಯ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ದಲಿತ ಸೇವಾ ಸಮಿತಿ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಹೇಳಿದರು. ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ಆ ಕ್ಷೇತ್ರದ ಶಾಸಕರೇ ಬಂದು ಮನವಿ ಸ್ವೀಕರಿಸಿ ಬೇಡಿಕೆಯ ಕುರಿತು ಸಮರ್ಪಕ ಉತ್ತರ ನೀಡುವವರೆಗೂ ನಾವು ಸ್ಥಳದಿಂದ ಕದಲುವುದಿಲ್ಲ ಎಂದು ಅವರು ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಅಂಬೇಡ್ಕರ್ ಭವನ ಕೆಲಸ ಪೂರ್ಣಗೊಳಿಸಬೇಕು. ತಾಲೂಕು ಕಚೇರಿಯ ಎದುರು ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಬೇಕು. ತಾಲೂಕಿನಲ್ಲಿರುವ ಡಿಸಿ ಮನ್ನಾ ಭೂಮಿಯನ್ನು ಸರ್ವೆ ನಡೆಸಿ ಅದನ್ನು ಭೂಮಿ ಇಲ್ಲದ ದಲಿತರಿಗೆ ಹಂಚಿಕೆ ಮಾಡಬೇಕು ಎಂದು ಹೇಳಿದರು. ದಿನಾಂಕ 27 ಬರುವ 1/2020ರಂದು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆ ದಿವಸ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರ ಗಂಗಾರ್ ಅವರು ನಮ್ಮ ಪ್ರತಿಭಟನೆಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಬೇಡಿಕೆ ಏನೆಂದರೆ ಸುಳ್ಯದಲ್ಲಿ ತುರ್ತಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು. ಹಾಗೆಯೇ ಸುಳ್ಯದಲ್ಲಿರುವ ಡಿಸಿ ಮನ್ನಾ ಜಮೀನನ್ನು ಆಯಾಯ ಗ್ರಾಮದ ಪರಿಶಿಷ್ಟ ಜಾತಿ ಪಂಗಡದ ಭೂವಂಚಿತರಿಗೆ ಹಂಚಬೇಕು ಮತ್ತು ಸುಳ್ಯ ತಾಲೂಕಿನ ನಿವೃತ್ತ ಸೈನಿಕರಿಗೆ ಜಮೀನನ್ನು ಒದಗಿಸಬೇಕು. ಮತ್ತೆ ಸರ್ಕಾರಿ ಇಲಾಖೆ ಮತ್ತು ಇತರ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ದುಡಿಯುವವರನ್ನು ಕೂಡ ಸಮಾನ ವೇತನ ಕೊಡಬೇಕು ಮತ್ತೆ ಅವರನ್ನು ಕಾಯಂ ಕೂಡ ಮಾಡಬೇಕು. ಹೀಗೆ ನಮ್ಮ ಹಲವಾರು ಬೇಡಿಕೆಗಳನ್ನು ಆ ದಿವಸ ನಮ್ಮ ಮಾನ್ಯ ಶಾಸಕರ ಗಂಗಾರ್ ಅವರಿಗೆ ನಾವು ನೀಡಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸುಳ್ಯ ತಾಲೂಕು ಅಧ್ಯಕ್ಷ ವಸಂತ ಕುತ್ಪಾಜೆ, ದಲಿತ ಮುಖಂಡರಾದ ಕೇಶವ ಕುಪ್ಲಾಜೆ, ಬಿಕೆ ಅಣ್ಣಪ್ಪ ಕರೆಕಾಡು, ನಾರಾಯಣ ತೊಡಿಕಾನ ಉಪಸ್ಥಿತರಿದ್ದರು.